ಬಂಟ್ವಾಳ ಕಾವಳಮುಡೂರು ಜೋಡುಕಟ್ಟೆಯ ತನ್ನ ಮಗಳ ಜೊತೆ ವಾಸಿಸುತ್ತಿರುವ ಅಪ್ಪಿ ಕುಲಾಲರವರಿಗೆ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ 59ನೇ ತಿಂಗಳ ಸೇವಾ ಪಯಣದಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲು ಮುಂದಾಗಿದೆ. ನಿನ್ನೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆದು ಮನೆ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಮನೆ ನಿರ್ಮಾಣಕ್ಕೆ ಸುಮಾರು ಖರ್ಚಾಗಲಿದ್ದು, ಮನೆ ನಿರ್ಮಾಣಕ್ಕೆ ದಾನಿಗಳು ತಮ್ಮಿಂದಾಗುವ ಸಹಕಾರ ಮಾಡಬೇಕೆಂದು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ವತಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಸಹಕಾರ ನೀಡುವವರು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಬಹುದಾಗಿದೆ.